ಗ್ರಾಮ ಪಂಚಾಯತ್ ಕಾರ್ಯಾಲಯ ಕೋಡಿ 2020-21ನೇ ಸಾಲಿನ ದ್ವಿತೀಯ ಗ್ರಾಮ ಸಭೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೋಡಿ ಕಲ್ಯಾಣ ಶಾಲೆಯ ಹಾಲ್ನಲ್ಲಿ ನಡೆಯಿತು. ಇನ್ನು ಶಾಲೆಯಲ್ಲಿ ತರಗತಿ ನಡೀತಾ ಇದ್ರು ಗ್ರಾಮ ಸಭೆಯಲ್ಲಿ ಧ್ವನಿವರ್ಧಕ ಉಪಕರಣ ಅಳವಡಿಕೆ ಮಾಡಲಾಗಿದ್ದು ತರಗತಿಯ ಚಟುವಟಿಕೆಗಳಿಗೆ ತೊಂದರೆಯಾಗ್ತಿತ್ತು. ಇನ್ನು ಗ್ರಾಮ ಸಭೆಯಲ್ಲಿ ಅಧಿಕಾರಿಗಳು ಸೇರಿದಂತೆ ಗ್ರಾಮಸ್ಥರು ಭಾಗಿಯಾಗಿದ್ದು ಧ್ವನಿವರ್ಧಕ ಅಳವಡಿಸಿದ ಬಗ್ಗೆ ಪಿಡಿಒ ಮತ್ತು ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ಯಾವುದೇ ಮಾಹಿತಿ ಇಲ್ಲದೆ ಶಾಲೆಯ ಹಾಲ್ನಲ್ಲಿ ಗ್ರಾಮ ಸಭೆ ನಡೆಸಲಾಗುತ್ತಿತ್ತು. ನೀರಾವರಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಪಶುಸಂಗೋಪನಾ ಇಲಾಖೆ, ಗ್ರಾಮ ಪಂಚಾಯತಿಯ ಒಟ್ಟು ಆದಾಯದ ಶೇಕಡಾ 25 ನಾವು ಗ್ರಾಮದಲ್ಲಿ ಸಾಧಾರಣ 800 ಮನೆ 1000 ಮನೆ ಮೇಲಿತ್ತು. ನೀವು ಒಂದೊಂದು ಮನೆಗೆ 2-3 ಮಾತಾಡ್ಲಿಲ್ಲ. ನೀವು ಒಂದ್ ಹೇಳಿದ್ರೆ ಕಾಮಿದೆ ಗೊತ್ತಿದೆ ಎಲ್ಲ ತಿರುವೆ ಕಟ್ಟುವುದು ಅಂತ ಹೇಳಿದ್ರೆ ಸರಿಯಾ? ನೀವು ಹೇಳಿದ್ದು ಸರಿಯಾ? ಬೇಕಾದ್ರೆ ಅನುಷ್ಠಾನ ಆಗ್ಬೇಕಾದ್ರೆ ವಿವಿಧ ಇಲಾಖೆ ಯೋಜನೆ